ಸರಕಾರಿ ಬೊಕ್ಕಸ ಮತ್ತು ಅಧಿಕಾರಿಗಳ ನೌಕರದ ದುರುಪಯೋಗವಾಗುತ್ತಿರುವ ವಿಧಾನ ಪರಿಷತ್ ಚುನಾವಣೆ ಎನ್ನುವ ಪ್ರಕ್ರಿಯೆ ಬೇಕು, ಹೊಸ ಕಾಯಕಲ್ಪ ಎನ್ನುವ ಮಾತು ಬಹುತೇಕ ಭಾಗದಲ್ಲಿ ಕೇಳಿಬರುತ್ತಿದೆ. ಬ್ರಹ್ಮಾವರ ತಾಲೂಕು ವ್ಯಾಪ್ತಿಯಲ್ಲಿ ಮಾಧ್ಯಮ ವರದಿಗಾರರು ಶುಕ್ರವಾರ ನಡೆದ ಚುನಾವಣೆಯ ಬಹುತೇಕ ಮತದಾನ ಕೇಂದ್ರವನ್ನು ಭೇಟಿ ನೀಡಿದಾಗ ಅದಕ್ಕೆ ಸಾಕ್ಷಿ ಸಿಕ್ಕಿದೆ. ಅತಿ ಹೆಚ್ಚು 26 ಸದಸ್ಯರನ್ನ ಹೊಂದಿದ ಚಾಂದಾರು ಗ್ರಾಮ ಪಂಚಾಯಿತಿಯಲ್ಲಿ ಮತದಾನದ ಪ್ರಕ್ರಿಯೆ 11 ಗಂಟೆಗೆ ಮುಗಿದಿತ್ತು. ಅದೇ ರೀತಿಯಲ್ಲಿ 18 ಸದಸ್ಯ ಬಲದ ವಾರಂಬಳ್ಳಿ ಗ್ರಾಮ ಪಂಚಾಯಿತಿ ಹಾಗೂ 18 ಸದಸ್ಯ ಬಲದ ಹಂದಾಡಿ ಗ್ರಾಮ ಪಂಚಾಯಿತಿಯಲ್ಲಿ ಕೂಡ ಬೆಳಗ್ಗೆ 11 ಗಂಟೆಯ ಒಳಗೆ ಮತದಾನ ಮುಗಿದಿದೆ. ಆದರೆ ಪ್ರತಿಯೊಂದು ಮತಗಟ್ಟೆಗಳಿಗೆ ಚುನಾವಣಾಧಿಕಾರಿ, ಪೊಲೀಸ್ ಮತ್ತು ಸಿಬ್ಬಂದಿಗಳು, 6 ಸರ್ಕಾರಿ ನೌಕರರು ಮತ್ತು ಪ್ರತಿ ಮತದಾನ ಕೇಂದ್ರಕ್ಕೆ ಛಾಯಾಗ್ರಾಹಕರು ಕೂಡ ಇದ್ದು, ಮತದಾನ ಮುಗಿದರೂ ಕೂಡ ಸಂಜೆ 4 ಗಂಟೆಯ ತನಕ ಕರ್ತವ್ಯದಲ್ಲಿ ಇರಬೇಕು. ಇದಕ್ಕೆ ಬದಲಾಗಿ ತಾಲೂಕು ಪಂಚಾಯಿತಿ ವ್ಯಾಪ್ತಿ ಅಥವಾ ಹೋಬಳಿ ಮಟ್ಟದಲ್ಲಿ ಮತದಾನ ನಡೆಸಿದಲ್ಲಿ ಸರ್ಕಾರದ ಅದೆಷ್ಟೋ ಹಣ ಮತ್ತು ಸರ್ಕಾರಿ ನೌಕರರ ಶ್ರಮ ಉಳಿಯುವಂತಾಗಲಿದೆ. ವಿಧಾನ ಪರಿಷತ್ ಚುನಾವಣೆಯ ಪರವಾಗಿ ನನ್ನ ಮಾತುಗಳನ್ನು ಆಡ್ತಾ ಇದ್ದೇನೆ. ಕಾರಣ ಇಷ್ಟೇ, ಸಾಮಾನ್ಯವಾಗಿ ಒಂದು ಪಂಚಾಯಿತಿನಲ್ಲಿ 18ರಿಂದ 19, 20, 5, 6, 7 ಸದಸ್ಯರಿರುವಂಥ ಪಂಚಾಯಿತಿಗಳಿಗೆ ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 4:15 ಗಂಟೆಯವರೆಗೆ ಯಾಕೆ ಅವರನ್ನು ಕಾಯಿಸಬೇಕು? ಏಕಾಏಕಿಯಾಗಿ ಒಂದು 10 ಗಂಟೆಯೊಳಗೆ ಪೂರೈಸುವಂಥ ಈ ಕಾರ್ಯಕ್ರಮವನ್ನು ಯಾಕೆ 4 ಗಂಟೆಯವರೆಗೆ ಅಧಿಕಾರಿಗಳನ್ನು ಕಾಯಿಸಬೇಕು? ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ, ಪ್ರತಿ ಒಂದು ಪಂಚಾಯಿತಿನಲ್ಲಿ ಇಷ್ಟೊಂದು 5-6 ಅಧಿಕಾರಿಗಳನ್ನು ಹಾಕುವ ಬದಲು 4-6 ಪಂಚಾಯಿತಿಗಳನ್ನು ಒಟ್ಟು ಮಾಡಿ ಒಂದೇ ಪಂಚಾಯಿತಿನಲ್ಲಿ ಕೆಲಸವನ್ನು ಮಾಡಿದರೆ ಚುನಾವಣೆಯ ಖರ್ಚು ಉಳಿತದೆ, ಅಧಿಕಾರಿಗಳಿಗೂ ವ್ಯಯ ಕಡಿಮೆ ಆಗ್ತದೆ, ಸರ್ಕಾರಕ್ಕೂ ಹಣ ಉಳಿತಾಯ ಉಂಟು. ಇದು ಸುಮ್ಮನೆ ಬೆಳಗ್ಗೆಯಿಂದ ಸಂಜೆವರೆಗೆ ಅಧಿಕಾರಿಗಳೇ ಕಾಯಬೇಕು ಬಿಟ್ಟರೆ ನಾವು ಓಟ್ ಹಾಕ್ತೇವೆ, ಬರ್ತೇವೆ, ಹೋಗ್ತೇವೆ.